ಕಡಬ ಅರಣ್ಯಾಧಿಕಾರಿಗಳ ದೌರ್ಜನ್ಯವನ್ನ ಆರೋಪಿಸಿ ನಡೀತಾ ಇದ್ದ ಉಪವಾಸ ಸತ್ಯಾಗ್ರಹ 6ನೇ ದಿನ ತಾರ್ಕಿಕ ಅಂತ್ಯ ಕಂಡಿದೆ. ಅರಣ್ಯಾಧಿಕಾರಿಗಳ ದೌರ್ಜನ್ಯಕ್ಕೆ ಆಕ್ರೋಶಗೊಂಡ ನೀತಿ ತಂಡದ ರಾಜ್ಯಾಧ್ಯಕ್ಷ ಜಯಂತಿ ಅವರು ಅರಣ್ಯಾಧಿಕಾರಿಗಳು ಹಾಗೂ ಇತರರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಅಂತ ಆಗ್ರಹಿಸಿ ಕಳೆದ 6 ದಿನಗಳಿಂದ ಕಡಬ ತಹಶೀಲ್ದಾರ್ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ರು. ಸತ್ಯಾಗ್ರಹದ 5ನೇ ದಿನ ಕೈಯನ್ನ ಕೊಯ್ದುಕೊಂಡು ರಕ್ತಲೇಪಿತ ಫಲಕ ಬರೆಯುವ ಮೂಲಕ ನ್ಯಾಯಕ್ಕಾಗಿ ಮನವಿ ಸಲ್ಲಿಸಿದ್ರು. ಕಾಂಗ್ರೆಸ್ ಮುಖಂಡೆ ಹಾಗೂ ಪುತ್ತೂರು ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಅವರು ಪ್ರತಿಭಟನಾ ಸ್ಥಳಕ್ಕೆ ಬಂದು ಎಲ್ಲ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ರು. ಪ್ರಕರಣ ದಾಖಲಿಸಲು ಸಾಧ್ಯವಿಲ್ಲ ಎಂಬುದಾಗಿ ಹಿಮ್ಮತ ನೀಡಲು ಅಧಿಕಾರಿಗಳು ಮುಂದೆ ಬಂದಿರಲಿಲ್ಲ. ಆದರೂ ಕೂಡ ಪ್ರತಿಭಟನಾ ಸ್ಥಳದಲ್ಲೇ ಇದ್ದ ಶಕುಂತಲಾ ಟಿ ಶೆಟ್ಟಿ ಅವರು ನಿರಂತರವಾಗಿ ಅಧಿಕಾರಿಗಳೊಂದಿಗೆ ವಿನಂತಿ ಮಾಡುತ್ತಲೇ ಇದ್ರು. ಈ ವೇಳೆ ನ್ಯಾಯಾಲಯವು ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಆದೇಶ ನೀಡಿದ ಮಾಹಿತಿಯು ಪ್ರತಿಭಟನಾಕಾರರಿಗೆ ಲಭ್ಯವಾಗಿದೆ. ತಕ್ಷಣವೇ ಎಳನೀರು ನೀಡುವ ಮೂಲಕ ಶಕುಂತಲಾ ಶೆಟ್ಟಿ ಅವರು ಪ್ರತಿಭಟನೆ ಮುಕ್ತಾಯಗೊಳಿಸಿದರು. ಮೊನ್ನೆ ಸೋಮವಾರದಿಂದ ಒಂದು ಇಡೀ ಕುಟುಂಬ ಅನ್ನ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂತು. ಬಹುಶಃ ಹಿಂದೆ ನನ್ನ ಊರದು, ಅದರಲ್ಲೂ ಸಣ್ಣ ಮಗು ಮತ್ತು 2-3 ಮಹಿಳೆಯರಿದ್ದಾರೆ ಅಂತ ಸುದ್ದಿ ಸಿಕ್ಕಿತು. ಮೊದಲು ಓದಿದ್ದೆ, ಆದರೆ ಇಷ್ಟು ದೊಡ್ಡ ಇಶ್ಯೂ ಅಂತ ಗೊತ್ತಿರಲಿಲ್ಲ. ಅದಕ್ಕಾಗಿ ಇವತ್ತು ಸಾಧಾರಣ ಮಧ್ಯಾಹ್ನ ಮಾತಾಡಿ ಹೋಗುವ ಅಂತೇಳಿ ಬಂದು ಅವರ ಬೇಡಿಕೆಗೆ ಎಲ್ಲ ಅಧಿಕಾರಿಗಳಲ್ಲಿ ನನ್ನ ಕಡೆಯಿಂದ ಸಾಧ್ಯ ಆದಷ್ಟು. ದಿವಾಕರ್, ವಿ4 ನ್ಯೂಸ್, ಕಡಬ.